ನಾನು ಅಲಸಂದೆ ಬೀಜದ ಗಸಿ ಮಾಡ್ತೇನೆ. ಅಲಸಂದೆ ಬೀಜ, ಸೂರ್ಣ ಮತ್ತು ಅಂಬಡೆ ಹಾಕಿ ಗಸಿ ಮಾಡ್ತೇನೆ. ಇಷ್ಟು ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ, 5 ಮೆಣಸು ಹಾಕಿದ್ದೇನೆ. ಈಗ ಇದು ಕಡಿತೇನೆ, ಇದು ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ. ಇಷ್ಟು ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಬೀಜ ಬೇಯಿಸಿ ಆಯಿತು, ಉಪ್ಪು ಹಾಕ್ತೇನೆ. ಮಸಾಲೆ ಹಾಕ್ತೇನೆ. ತೊಳೆದು ಸ್ವಲ್ಪ ನೀರು ಹಾಕ್ತೇನೆ. ಕುದಿ ಬಂತು, ತೆಂಗಿನೆಣ್ಣೆ ಹಾಕ್ತೇನೆ. ಹಿಂಗು ನೀರು ಹಾಕ್ತೇನೆ. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬೋದು. ಈಗ ಅಧಿಕ ಮಾಸ ಆದ್ದರಿಂದ ನಾನು ಬೆಳ್ಳುಳ್ಳಿ ಒಗ್ಗರಣೆ ಹಾಕಲಿಲ್ಲ. ನೀವು ಮಾಡುವಾಗ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ. ಅಲಸಂದೆ ಬೀಜ ಗಸಿ ರೆಡಿ ಆಯಿತು.